ಬಪ್ಪಳಿಗೆ ಬೈಪಾಸ್ ವೃತ್ತದ ಸಮೀಪದ ನಿವಾಸಿ ಬಿ ಪ್ರಣವಿ ಅವರೇ ತಮ್ಮ ಮನೆಗೆ ರಸ್ತೆ ಸಂಪರ್ಕವಿಲ್ಲದೆ ನೊಂದುಕೊಂಡಿರುವ ಮಹಿಳೆ. ಪ್ರಣವಿ ಅವರು ಅಂಗವಿಕಲರಾಗಿದ್ದು ಸೊಂಟದಿಂದ ಕೆಳಗೆ ಬಲಹೀನತೆಯಿಂದ ಬಳಲುತ್ತಿರುವ ಅವರು ಒಬ್ಬಟ್ಟಿಯಾಗಿ ನೆಲೆಸಿದ್ದಾರೆ. ಇವರು ಅವಿವಾಹಿತರಾಗಿದ್ದು ತಂದೆ ತಾಯಿಯ ಮರಣಾನಂತರ ಏಕಾಂಗಿಯಾಗಿ ಉಳಿದುಕೊಂಡಿದ್ದಾರೆ. ಕಳೆದ 20 ವರ್ಷಗಳಿಂದ ಇವರು ಮನೆಯೊಳಗೆ 4 ಚಕ್ರದ ಗಾಡಿಯ ಮೂಲಕ ಅತ್ತಿಂದಿತ್ತ ಚಲಿಸುತ್ತಾ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ತಾವಾಗಿಯೇ ಮಾಡಿಕೊಳ್ಳುತ್ತಿರುವ ಸ್ವಾವಲಂಬಿ ಮಹಿಳೆ. ಪ್ರಣವಿ ಅವರ ತಂದೆ ಶಿಕ್ಷಕರಾಗಿದ್ದರು. ಅಲ್ಲದೆ ಅವರು ಪುತ್ತೂರಿನ ರಾಮಕೃಷ್ಣ ಆಶ್ರಮದ ಸ್ಥಾಪಕ ಸದಸ್ಯರೂ ಆಗಿದ್ದರು. ಎಲ್ಲವನ್ನೂ ಕಳೆದುಕೊಂಡು ಒಬ್ಬಂಟಿಯಾಗಿರುವ ಪ್ರಣವಿ ಅವರು ಇದೀಗ ತಮಗೆ ಬರುತ್ತಿರುವ ಪಿಂಚಣಿಯಿಂದ ಜೀವನ ನಿರ್ವಹಿಸುತ್ತಿದ್ದಾರೆ. ಮನೆಯಲ್ಲಿ 4 ಚಕ್ರದ ಗಾಡಿ ಇಟ್ಟುಕೊಂಡು ಯಾರ ಸಹಾಯವೂ ಇಲ್ಲದೆ ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಒಬ್ಬಂಟಿಯಾಗಿ ಬದುಕುತ್ತಿದ್ದೇನೆ. ಮೊದಲು ತನಗೆ ಸಹಾಯ ಮಾಡಲು ಬರುತ್ತಿದ್ದವರು ಇದೀಗ ದಾರಿ ಇಲ್ಲದ ಕಾರಣ ಬರುತ್ತಿಲ್ಲ. ಸಹಾಯ ಮಾಡಲು ಬರುತ್ತಿದ್ದ ಕೆಲವರಿಗೆ ಈಗ ವಯಸ್ಸು ಮೀರಿರೋದ್ರಿಂದ ಅವರಿಗೆ ಬರಲು ಸಾಧ್ಯವಾಗುತ್ತಿಲ್ಲ. ಯಾವಾಗಲೂ ಅಸೌಖ್ಯ, ಎಲ್ಲಾ ರೀತಿಯಲ್ಲೂ ಕಷ್ಟದಲ್ಲಿ ತಾನಿದ್ದೇನೆ. ಈಗಿನ ನನ್ನ ಪರಿಸ್ಥಿತಿ ನೋಡಿದಲ್ಲಿ ಸಹಾಯ ಮಾಡಲು ಬರುವವರಿಗೂ ಬೇಸರವಾಗುತ್ತಿದೆ ಎಂದು ಪ್ರಣವಿಯವರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಪಿಂಚಣಿ ಹಣದಲ್ಲಿ ಜೀವನ ಸಾಗಿಸುತ್ತಿದ್ದು ನಡೆದಾಡಲು ಸಾಧ್ಯವಾಗದ ಕಾರಣ ಬಹಳಷ್ಟು ಸಮಸ್ಯೆ ಆಗುತ್ತಿದೆ. ಕನಿಷ್ಠ ಪಕ್ಷ ರಿಕ್ಷಾ ಚಲಿಸುವಷ್ಟು ಅಗಲದ್ದಾದರೂ ರಸ್ತೆ ಮಾಡಿಕೊಡಿ ಎಂದು ಎಲ್ಲರಲ್ಲೂ ಕೇಳಿಕೊಂಡಿದ್ದೇನೆ. ಹಲವಾರು ಮಂದಿ ಸಮಸ್ಯೆಗೆ ಪರಿಹಾರ ನೀಡುತ್ತೇವೆಂದು ತಿಳಿಸಿದರೂ ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಅಸಹಾಯಕತೆ ತೋಡಿಕೊಂಡರು. ಮನೆಗೆ 4 ವೀಲ್ ಇಟ್ಟು ಅದರಲ್ಲಿ ಎಲ್ಲ ಕೆಲಸವೂ ಮಾಡ್ತೇನೆ. ಯಾರ ಸಹಾಯ ಇಲ್ಲದೆ ನಾನು ಒಬ್ಬಂಟಿಗಳಾಗಿದ್ದೇನೆ. ನನಗೆ ಈಗ ದಾರಿಯೂ ಇಲ್ಲ. ಮತ್ತೆ ಅಸೌಖ್ಯ ಆದ್ರೆ ಯಾರು ಜನವೂ ಬರುವುದಿಲ್ಲ. ಮೊದಲು ಸಹಾಯಕ್ಕೆ ಬರುವವರಿಗೆ ದಾರಿ ಇಲ್ಲದೆ ಯಾರು ಬರುವುದೂ ಇಲ್ಲ. ಭಾರಿ ಕಷ್ಟದಲ್ಲಿ ಇದ್ದೇನೆ. ನನ್ನ ಪರಿಸ್ಥಿತಿ ನೋಡಿದ್ರೆ ಬಂದವರಿಗೆಲ್ಲ ಬೇಸರ ಆಗ್ತದೆ. ಹಾಗೆ ನನಗೆ ಏನಾದ್ರೂ ಸಹಾಯ ದಾರಿ ಒಂದು ಮಾಡಿ ಕೊಡ್ತೀರಿ ಅಂತೇಳಿ ನಾನು ಇದರಲ್ಲಿ ಕೇಳಿಕೊಳ್ಳಿ. ಪ್ರಣವಿ ಅವರು ಅಸೌಖ್ಯಕ್ಕೊಳಗಾದರೆ ಚೇರ್ನಲ್ಲಿ ಕುಳ್ಳಿರಿಸಿಕೊಂಡು ರಸ್ತೆ ಬದಿಗೆ ಹೊತ್ತುಕೊಂಡು ಹೋಗಬೇಕಾಗಿದೆ. ಅವಿವಾಹಿತರಾಗಿರುವ ಅವರಿಗೆ ತಂದೆ ತಾಯಿ ಯಾರೂ ಇಲ್ಲದ ಕಾರಣ ಬಹಳಷ್ಟು ಸಮಸ್ಯೆಯಾಗುತ್ತಿದೆ. ಸಂಬಂಧಪಟ್ಟ ಕ್ಷೇತ್ರದ ಶಾಸಕರು, ಸಂಸದರು, ಅಧಿಕಾರಿಗಳು ವಿಶೇಷ ಕಾಳಜಿ ವಹಿಸಿ ಅವರ ಮನೆಯ ಬಳಿಗೊಂದು ರಸ್ತೆ ಸಂಪರ್ಕ ವ್ಯವಸ್ಥೆ ಕಲ್ಪಿಸಿಕೊಡಬೇಕೆಂದು ಸ್ಥಳೀಯ ನಿವಾಸಿ ಪ್ರೇಮಲತಾ ಉದಯ್ ಅವರು ಆಗ್ರಹಿಸಿದ್ದಾರೆ. ತನ್ನ ಕೆಲಸವನ್ನು ತಾನೇ ಮಾಡಿಕೊಂಡು ಇಷ್ಟರವರೆಗೆ ಯಾವುದೇ ಸಮಸ್ಯೆ ನೋವು ಯಾರತ್ರ ತೋರಿಕೊಳಿಸ್ತಾ ಇಲ್ಲ. ಆದ್ರೆ ಈಗಾಗಲೇ ಅವರಿಗೆ ತುಂಬಾ ಸಮಸ್ಯೆಗಳು ಬರ್ತಾ ಇದೆ. ನಡಿಲಿಕ್ಕೆ ವಿಶೇಷ ಅಗತ್ಯವಿದ್ದು ವೀಲ್ ಚೇರ್ ಅಲ್ಲೇ ವೀಲ್ ಸ್ಟೂಲ್ ಮನೆಯಲ್ಲಿ ನಡೀತಾ ಇದ್ದಾರೆ. 10-15 ವರ್ಷದಿಂದ ಇದೇ ಪರಿಸ್ಥಿತಿಯಲ್ಲಿದ್ದಾರೆ. ದಯವಿಟ್ಟು ಜನಪ್ರತಿನಿಧಿಗಳು ಅಥವಾ ಎಂಪಿಗಳು ಯಾರಾದ್ರೂ ಅಥವಾ ವಿಶೇಷ ಅಗತ್ಯಗಳ ಅಧಿಕಾರಿಗಳು ದಯವಿಟ್ಟು ಇವರಿಗೆ ಸ್ಪಂದಿಸಿ ಅಂತ ನಾನು ಕಳಕಳಿಯಿಂದ ನನ್ನ ಸ್ಥಳೀಯರಾದ ಇವರನ್ನು. ಪ್ರಣವಿ ಅವರು ಯಾರಲ್ಲೂ ಆರ್ಥಿಕ ಸಹಾಯ ಮಾಡಿ ಎಂದು ಕೇಳುತ್ತಿಲ್ಲ. ರಸ್ತೆ ವ್ಯವಸ್ಥೆ ಮಾಡಿಕೊಡಿ ಎಂದಷ್ಟೇ ಮೊರೆ ಇಡುತ್ತಿದ್ದಾರೆ. ಅಂಗವಿಕಲರಾದ ಅವರ ಬೇಡಿಕೆಯನ್ನು ಈಡೇರಿಸುವ ಕೆಲಸವನ್ನ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಆದಷ್ಟು ಶೀಘ್ರವಾಗಿ ನೆರವೇರಿಸಬೇಕು. ಸಂಬಂಧಪಟ್ಟ ವಿಶೇಷ ಅಧಿಕಾರಿಗಳು ಈ ಅಂಗವಿಕಲೆ ವೃದ್ಧೆಯ ಸಮಸ್ಯೆ ನಿವಾರಣೆ ವಿಚಾರದಲ್ಲಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದು ಎಲ್ಲರೂ ಆಗ್ರಹಿಸಿದ್ದಾರೆ.